ಹಲೋ, ಹೇಗಿದ್ದೀರಾ ಎಲ್ಲರೂ? ಇದು ನನ್ನ ಸೆಕೆಂಡ್ ವ್ಲಾಗ್. ನಾವು ಪಯ್ಯನೂರಿನಲ್ಲಿ ಟ್ರೈನ್ ಇಳಿದು ನನ್ನ ಹಸ್ಬೆಂಡ್ನ ಫ್ರೆಂಡ್ನ ಮನೆಗೆ ಹೋಗಿದ್ವಿ. ನಾವು ಅಲ್ಲಿಂದ ಈವ್ನಿಂಗ್ ಚಂಬಲಿಕುಂಡು ಎಂಬ ಫ್ಲೋಟಿಂಗ್ ಪಾರ್ಕಿಗೆ ಹೋಗಿದ್ವಿ. ವ್ಯೂ ಅಂತೂ ಸೂಪರ್ ಆಗಿತ್ತು. ಅದನ್ನು ವಿಪ್ರ ಪಾರ್ಕ್ ಅಂತಲೂ ಕರೀತಾರಂತೆ. ಅಲ್ಲಿನ ಸ್ಥಳೀಯರು ಹೆಚ್ಚಾಗಿ ಚಂಬಲಿಕುಂಡು ಅಂತಲೇ ಹೇಳೋದಂತ ಹೇಳ್ತಾಯಿದ್ರು. ವ್ಯೂ ಅಂತೂ ತುಂಬ ಸೂಪರ್ ಆಗಿತ್ತು. ನೋಡ್ತಾ ಇದ್ದೀರಲ್ಲ, ಫುಲ್ ನೀರು. ಇಲ್ಲಿ ಮಕ್ಕಳ ಜೊತೆ ಬಂದರೆ ಅಂತೂ ತುಂಬ ಎಂಜಾಯ್ ಮಾಡ್ಬೋದು. ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ, ಯಾಕಂದರೆ ಅಲ್ಲಿ ಗೇಮ್ಸ್ ಸ್ಪಾಟ್ಸ್ ಎಲ್ಲ ಇದೆ. ಇಲ್ಲಿನ ವ್ಯೂ ಅಂತೂ ನೋಡೋಕೆ ಎರಡು ಕಣ್ಣು ಸಾಲದು ಹಾಗಿದೆ. ಸಂಜೆ ಟೈಮ್ ಅಂತೂ ರಿಲ್ಯಾಕ್ಸೇಷನಿಗೆ ಒಳ್ಳೆಯ ಪ್ಲೇಸ್ ಇದು. ತುಂಬ ಕೂಲಾದ ಗಾಳಿ ಬೀಸ್ತಾ ಇರುತ್ತೆ. ಪ್ಲೇಸ್ ಅಂತೂ ಸೂಪರ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನಾನಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದೆ. ಅಲ್ಲಿ ಬೋಟಿಂಗ್ ಎಲ್ಲ ಇದೆ. ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಖುಷಿ ಕೊಡುವಂಥ ಪ್ಲೇಸ್ ಇದು. ಪಾರ್ಟಿ ಮಾಡೋದಕ್ಕೂ ಅವಕಾಶ ಇದೆಯಂತೆ, ಹೇಳ್ತಾ ಇದ್ರು ಅಲ್ಲಿ. ಇಲ್ಲಿ ಸೈಕ್ಲಿಂಗ್ ಬೋಟ್ ಇತ್ತು, ನಾವು ಒಂದು ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಈ ಥರದ್ದೊಂದರಲ್ಲಿ ಕೂತಿರೋದು. ನೀರಲ್ಲಿ ಹೋಗೋಕ್ಕಂತೂ ತುಂಬ ಚೆನ್ನಾಗಿತ್ತು. ಸಂಜೆ ಹೊತ್ತು ಬೇರೆ ತುಂಬ ಕೂಲಾಗಿತ್ತು ಕ್ಲೈಮೇಟು. ವ್ಯೂ ಕೂಡ ತುಂಬ ಚೆನ್ನಾಗಿತ್ತು.
ಇಲ್ಲೊಂದು ಕಾರಂಜಿ ಥರ ಕ್ರಿಯೇಟ್ ಮಾಡಿದ್ದಾರೆ, ಚೆನ್ನಾಗಿದೆ ಅದೂ. ನಾನಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ನೀರಲ್ಲಿ ಆಟ ಆಡ್ತಾ ಇದ್ದೇನೆ. ಅಲ್ಲೇ ಮುಂದೆ ಹೋಗುವಾಗ ಅಲ್ಲಿ ಮಕ್ಕಳಿಗೋಸ್ಕರನೇ ಮಾಡಿದ ಪ್ಲೇ ಪಾರ್ಕ್ ಇದೆ. ಅಲ್ಲಿ ಚಿಕ್ಕ ಮಕ್ಕಳಿಗೆ ಅಂತಾನೆ ತುಂಬ ಗೇಮ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಮಕ್ಕಳಂತೂ ಇಲ್ಲಿ ತುಂಬ ಎಂಜಾಯ್ ಮಾಡ್ತಾರೆ. ಸಂಜೆ ಟೈಮಲ್ಲಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಪೇರೆಂಟ್ಸ್ಗಳಿಗೂ ಒಳ್ಳೆಯ ಸ್ಪಾಟ್ ಇದು. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ. ಅಲ್ಲಿ ಒಳಗಡೆ ಕಂಪ್ಯೂಟರ್ ಗೇಮ್ಸ್ಗಳಂತಹ ಗೇಮ್ಗಳು ತುಂಬ ಇತ್ತು. ಇದರಲ್ಲಂತೂ ಮಕ್ಕಳು ತುಂಬಾ ಎಂಜಾಯ್ ಮಾಡ್ಬೋದು. ನೋಡೋಕ್ಕೂ ತುಂಬ ಚೆನ್ನಾಗಿತ್ತು. ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ಸ್. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ಈ ಕ್ಲಿಪ್ಪಿಂಗ್ಸನ್ನು ತೆಗೆದಿದ್ದೀನಿ. ನಾವು ಮೊದಲು ಮಾಡೈಕಾವು ಅನ್ನೋ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಒಳಗೆ ಶೂಟ್ ಮಾಡೋ ಅವಕಾಶ ಇರಲಿಲ್ಲ, ಹಾಗಾಗಿ ಹೊರಗಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಅಲ್ಲದೆ ದೇವಸ್ಥಾನದ ಒಳಗಡೆ ಕೆಲಸನೂ ನಡೀತಾ ಇದೆ. ಅದಾದಮೇಲೆ ಅಲ್ಲೇ ಹತ್ತಿರದ ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿಯ ಕ್ಲಿಪ್ಪಿಂಗ್ಸ್ ಇದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.